ಇರುವೆಲು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪುಚ್ಚಮುಕೂರು ಗ್ರಾಮದಲ್ಲಿ ಖಾಸಗಿ ಕಂಪನಿಯೊಂದು ಸರ್ಕಾರಿ ಜಾಗವನ್ನು ಅತಿಕ್ರಮಿಸಿ ಗಣಿಗಾರಿಕೆ ಮಾಡುತ್ತಿದ್ದು ಆ ಪರಿಸರದಲ್ಲಿ ವಾಸಿಸುತ್ತಿರುವ ಗ್ರಾಮಸ್ಥರಿಗೆ ತೊಂದರೆಯಾಗುತ್ತಿದೆ. ಸ್ಫೋಟಕಗಳನ್ನು ಬಳಸಿ ಕಲ್ಲುಗಳನ್ನು ಸಿಡಿಸುವುದರಿಂದ ಮನೆಗಳು ಹಾನಿಗೊಂಡಿವೆ. ಅಲ್ಲದೆ ಕ್ರಷರ್ನ ಜಲ್ಲಿಕಲ್ಲು ಮಿಶ್ರಿತ ತ್ಯಾಜ್ಯ ನೀರನ್ನು ಪಲ್ಗುಣಿ ನದಿಗೆ ಬಿಡುತ್ತಿರುವುದರಿಂದ ಕುಡಿಯುವ ನೀರಿಗೂ ತೊಂದರೆಯಾಗ್ತಾ ಇದೆ. ಈ ಬಗ್ಗೆ ಸಂಬಂಧಪಟ್ಟ ಇಲಾಖೆಯವರು ಸೂಕ್ತ ಕ್ರಮ ಕೈಗೊಳ್ಳದಿದ್ದರೆ ಉಗ್ರವಾದ ಹೋರಾಟವನ್ನ ಮಾಡಲಾಗುವುದೆಂದು ಪುಚ್ಚಮುಕೂರು ಇರುವೈಲು ಗ್ರಾಮಸ್ಥರು ಎಚ್ಚರಿಸಿದ್ದಾರೆ. ಗಣಿಗಾರಿಕೆ ನಡೆಯುವ ಪರಿಸರದಲ್ಲಿ ಸ್ಥಳೀಯ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದರು. ಗ್ರಾಮಸ್ಥ ಪ್ರದೀಪ್ ಅವರು ಮಾತನಾಡಿ, ಖಾಸಗಿ ಜಾಗವಲ್ಲದೆ ಸರ್ಕಾರಿ ಜಾಗವನ್ನು ಅತಿಕ್ರಮಿಸಿ ಕ್ರಷರ್ನವರು ಗಣಿಗಾರಿಕೆ ಮಾಡುತ್ತಿದ್ದು ಸ್ಥಳೀಯರು ಹೆಚ್ಚಿನ ತೊಂದರೆಗಳನ್ನು ಅನುಭವಿಸುತ್ತಿದ್ದಾರೆ. ಈ ಬಗ್ಗೆ ಗ್ರಾಮಸ್ಥರು ಕಂಪನಿಯವರಲ್ಲಿ ಕೇಳಿದರೆ ಸೂಕ್ತ ಉತ್ತರ ನೀಡುವ ಬದಲು ಬೆದರಿಕೆಯೊಡ್ಡುತ್ತಿದ್ದಾರೆ. ಸ್ಥಳೀಯಾಡಳಿತ ಸಂಬಂಧಪಟ್ಟ ಇಲಾಖೆಗಳಿಗೆ ಹಲವಾರು ಬಾರಿ ಇಲ್ಲಿನ ವಾಸ್ತವ ಸ್ಥಿತಿಯ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದ್ರೂ ಸೂಕ್ತ ಸ್ಪಂದನೆ ಸಿಗುತ್ತಿಲ್ಲ. ಕ್ರಷರ್ ಹತ್ತಿರದಲ್ಲಿ 15ಕ್ಕೂ ಅಧಿಕ ಮನೆಗಳಿದ್ದು ಅವುಗಳು ತೀವ್ರ ರೀತಿಯಲ್ಲಿ ಹಾನಿಗೊಳಗಾಗಿದೆ. ಡೀಮ್ಡ್ ಫಾರೆಸ್ಟ್ನಲ್ಲಿ ಬಡವರ ಮನೆ ಕಟ್ಟಿದ್ರೆ ಅವರನ್ನ ಅಲ್ಲಿಂದ ಎಬ್ಬಿಸುವ ಕೆಲಸ ಮಾಡುವ ಅಧಿಕಾರಿಗಳು ಇಲ್ಲಿನ ಡೀಮ್ಡ್ ಫಾರೆಸ್ಟ್ ಸರ್ಕಾರಿ ಜಾಗವನ್ನು ಅತಿಕ್ರಮಿಸಿ ಗಣಿಗಾರಿಕೆ ಮಾಡುತ್ತಿರುವುದನ್ನು ತಡೆಯುವುದಿಲ್ಲ ಯಾಕೆ ಎಂದು ಪ್ರಶ್ನಿಸಿದರು. ನೀರನ್ನು ಈ ಪಲ್ಗುಣಿ ನದಿಗೆ ಬಿಡ್ತಾ ಇದ್ದಾರೆ. ಈ ನದಿಯಿಂದ ಅನೇಕ ಕುಡಿಯಲಿಕ್ಕೆ ಅಥವಾ ಕೃಷಿಗೆ ಎಲ್ಲ ನೀರು ಯೂಸ್ ಆಗ್ತಾ ಉಂಟು. ಇದರಿಂದ ನೀರು ಕಲುಷಿತಗೊಂಡಿದೆ. ಇವರ ಹೆಸರಿನಲ್ಲಿ ಸ್ಪೆಷಲ್ ಎಸ್ಎಸ್ 25 ಸೆಂಟ್ ಜಾಗ ಮಾತ್ರ ವರ್ಗದಿದ್ದು ಇವರು ಕಲ್ಲು ತೆಗೆಯುವಂಥ ಪ್ರದೇಶ ಯಾವುದೇ ಥರದ ಡಾಕ್ಯುಮೆಂಟ್ ಇಲ್ಲ, ಯಾವುದೇ ಥರದ ವರ್ಗ ಅಥವಾ ಲೈಸೆನ್ಸ್ ಇಲ್ಲ. ಇದು ಡೀಮ್ಡ್ ಫಾರೆಸ್ಟ್ ಅಲ್ಲಿ ಕಲ್ಲು ತೆಗೆದು ಇಲ್ಲಿ ಜಲ್ಲಿ ಅಥವಾ ಅಕ್ರಮ ಗಣಿಗಾರಿಕೆ ಇಲ್ಲಿ ಮಾಡ್ತಿದ್ದಾರೆ. ಜನಪ್ರತಿನಿಧಿಗಳು ಸಂಬಂಧಪಟ್ಟ ಇಲಾಖೆಯವರು ಶೀಘ್ರ ಸ್ಪಂದಿಸದಿದ್ದಲ್ಲಿ ಗ್ರಾಮಸ್ಥರೆಲ್ಲರೂ ಸೇರಿ ಉಗ್ರ ರೂಪದಲ್ಲಿ ಹೋರಾಟ ಮಾಡುವುದಾಗಿ ಎಚ್ಚರಿಸಿದರು. ಸ್ಥಳೀಯರಾದ ಕಿರಣ್, ಹರೀಶ್ ಪೂಜಾರಿ ನಾಡಿಬೆಟ್ಟು, ಪ್ರಸಾದ್ ಪೂಜಾರಿ ನಾಡಿಬೆಟ್ಟು, ಪ್ರವೀಣ್ ಸುವರ್ಣ, ವೀರೇಂದ್ರ ಪೂಜಾರಿ, ಉಮೇಶ್, ಇಮ್ರಾನ್ ಎಲಿಯಾ, ದಯಾನಂದ್ ಬಂಗೇರ ಮತ್ತಿತರರು ಈ ವೇಳೆ ಹಾಜರಿದ್ದರು. ಪ್ರತಿ ಸಲ ಮೇಡಗೆಲ್ಲ ನಾನು ಎಲ್ಲ ನೀವು ತೋಲಬಾಗಿದೆ ಕಾರಣ ಲಾಸ್ಟ್ ಒಂದು ರೆಕಾರ್ಡ್ ಒಂದು ಪೂರ ಕೊಡ್ತಾರೆ, ಅದನ್ನು ಪೂರ ಕಡ